ಪತಂಜಲಿಯ ಯೋಗ ಗುರು ಬಾಬಾರಾಮದೇವ್ ಉಡುಪಿ ಕೃಷ್ಣ ಮಠದ ಪಾರ್ಕಿಂಗ್ ಪ್ರದೇಶದಲ್ಲಿ ಹಮ್ಮಿಕೊಂಡ 5 ದಿನಗಳ ಯೋಗ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಯೋಗ ಶಿಬಿರವನ್ನು ಆಯುರ್ವೇದ ವೈದ್ಯ ಸಂಘದ ರಾಜ್ಯಾಧ್ಯಕ್ಷ ಅಶೋಕ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪರ್ಯಾಯ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಗಳು ಉಡುಪಿಯಲ್ಲಿ ನಡೆದ ಯೋಗ ಶಿಬಿರ ಯಶಸ್ವಿಯಾಗಿದೆ. ಬಾಬಾರಾಮದೇವ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಶಿಬಿರದ ಮೂಲಕ ಅನೇಕ ಯೋಗ ಪ್ರಿಯರು ಲಾಭವನ್ನು ಪಡೆದುಕೊಂಡಿದ್ದಾರೆ. ಇವರ ಮೂಲಕ ಹಳ್ಳಿಗಳಿಗೂ ಯೋಗ ಪಸರಿಸಲಿ ಅಂತ ಹಾರೈಸಿದರು. ಬಾಬಾರಾಮದೇವ್ ಅವರು ಯೋಗಾಸನ ಪ್ರಾಣಾಯಾಮದ ಅನೇಕ ಮಜಲುಗಳನ್ನು ತಿಳಿಸಿಕೊಟ್ರು. ಸಾವಿರಾರು ಯೋಗ ಪ್ರಿಯರು ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡಿದ್ರು. ಸುಮಾರು 2.5 ಗಂಟೆಗಳ ಕಾಲ ಬಾಬಾ ನೇತೃತ್ವದಲ್ಲಿ ಯೋಗ ಶಿಬಿರ ನಡೆಯಿತು. ಇಂದಿನ ಶಿಬಿರದಲ್ಲಿ ಪರ್ಯಾಯ ಶ್ರೀಗಳಿಂದ ಬಾಬಾರಾಮದೇವ್ಗೆ ಸನ್ಮಾನ ಮಾಡಲಾಯಿತು. ಕೃಷ್ಣ ಮಠದ ವತಿಯಿಂದ ರಾಮದೇವ್ ಅವರಿಗೆ ಅಭಿನವ ಪತಂಜಲಿ ಬಿರುದು ನೀಡಿ ಸನ್ಮಾನಿಸಲಾಯಿತು. धीरे धीरे कर रहे हैं, लंबे लंबे श्वास, पहले दाहिनी ओर से राइट साइड से। अपने सूर्य स्वयं बन जा।